ಪಚ 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 ಬೇಕಾದ್ರೆ ದೋಜ ದೋಜ ಅಂತ ಅವಾಗ ಪಾಲನೆ ಬರ್ತಿರೋತ್ತೆ ಆ ದಿನನಿತ್ಯದವೇ ಕ್ರಮ ತಿರುಪುನವತ್ತೆ ಆ ತಿರುಪುನ ಹೊರತು ನೀ ಬರ್ತೀನ ವಾಚಿ ಆಳ ತಿರುಪುನ ಬರ್ತು ಅಂಚೈಕಾಯನ್ನು ನಾ ತಿನ್ನೋದೇ ಈಚ ಬಂದೋಗತ್ತ ಆ ಯಾಕ ಕೈ ದೋಜದೋಗತ್ತ ಏಪ್ಪ ನಿನ್ನ ಬಡವು ಹೋಗಡು ಅವು ಏಪದಂತೆ ನಿಕ್ಕನ ಅಂಚತ್ತು ನಿತ್ಯ ಮಾತ್ರ ಅಜ್ಞಾನದ ಕತ್ತಲೆಯನ್ನು ಸೇರ್ದಿತ್ತಿ ನಿಕ್ಕು ಸುಜ್ಞಾನದ ಬಲ್ಪರು ಕೊರ್ಲಿಕ್ಕೆ ಬಡವು ದೂರ ಮತ್ತೀನಿ ನಾತಿ ಅವನಿನ್ನ ಬಂಜಿದ ಬಡವು ದೂರ ಇರತ್ತೆ ನಿನ್ನ ಮನಸ್ಸಿನ ಬಡವ ಒಪ್ಪು ಬಂದ ಅವೇನು ಮಾತ್ರ ದೂರ ಮಲ್ತಿನ ಏನು ನಿಂಚ ಬಂಜಿದ ಬಡವು ದೂರ ಆಡ ನಿನ್ನ ಇಚ್ಚಿ ಅಂತ ಬರ್ತಾರೆ ಶುರು ಮಲ್ಪುವ ಅವಳು ಕೊರ್ಲೆ ಊರು ಕೊರ್ಲೆ ನಿತ್ಯನಿಕ್ಕೆ ದಾನೆ ಹಾಕ್ತೀನಿ ಮನಸ್ಸಿಡು ಪುಟ್ಟದು ನಾತಿ ಏಕು ಬಡ ಅಪ್ಪುಡು ನಿಕ್ಕ ಅಜ್ಞಾನದಿಂದ ದಾನೆ ರಸ್ತ ತೋಜಿ ಅಂಚ ಮಂಡೆ ಪೂಜಿ ನಿಕ್ಕ ಬಂಜಿಗತ್ತು ಬರ್ಲಿ ಅಂಚ ಯಾರು ನಿತ್ಯ ಗೊತ್ತಾಣ ಏರು ಇದು ಯಾರ್ಯಾರು ಗೊತ್ತಾಣ ನಿಕ್ಕೆ ಯಾರು ಯಾರಂದೇ ಗೊತ್ತು ಜಿಪುಣ್ಯ ಅಂತ ಈ ಯಾರು ಯಾರು ಈ ನಿನ್ನದು ಏನನು ಏರು ನಿಕ್ಕೆ ಲಕ್ಕ ತೊಡಿ ಈ ಏರು ಎನ್ನೇರು ತೋಜನ ಏರು ಈ ಕೇಳಿದಟ್ಲೆ ಮನೋಡೆ ನಿನ್ನ ಕೇಳಿಗೆ ಹೋಯ್ತ ಈಗ ಮೇಲೆ ಮಲ್ಪರದಾರು ಮೇಲೆ ತಿಂದು ಮೂರು ಬದುಕೊಳ್ಳೋ ಅಂಚತ್ತಿ ಲೋಕರಾಪಿನ ಧರ್ಮ ಕರ್ಮ ವಿಮರ್ಶ ಮಾಡ್ತದೆ ಏನು ಧರ್ಮ ಮತ್ತೆ ಅನುಗ್ರಹ ಮಾಡ್ಕೊಡು ಕರ್ಮ ಮತ್ತೆ ನನ್ನ ಜೀವದಾಗ ಕೊಡು ನೆನಪಿನ ವಿಷಯ ಹುಡುಕಿನ ಅಯ್ಯ ಧರ್ಮಾಧಿಕಾರಿ ದಿನಕ್ಕೆ ಆತನಿಂದ ಉತ್ತಮ ಅನ್ಕೊಂಡು ನಿನ್ನ ಕಥೆನೇ ಅವತ್ತಾದ ಬೇರೆ ಕಥೆ ಅವರಿಗೆ ಕುರಿದಿನ ಮುಂಚೆ ಯಾರು ಹೇಳುದು ಶುರು ಇತ ನಿಕ್ಕೆ ನಿನ್ನ ಕಥೆನೇ ಮಲ್ಪಿನಿ ಇದ ಶುರು ಮಾಡ್ತೀನಿ ಅವೇ ಇದು ಎಂಚ ಒಲ್ತು ಬತ್ತ ಸೃಷ್ಟಿದಾದ ಅಂತ ಕೇಂಡತ್ತ ಮುಂದೆ ಏರಿ ಅವು ಏರು ನಿನ್ನಮ್ಮ ನಿನ್ನಮ್ಮ ನಿನ್ನ ಅಮ್ಮ ನಿನ್ನ ಅಮ್ಮ ಎನ್ನ ಅಮ್ಮ ಎನ್ನಮ್ಮ ಮತ್ತೆ ಯಾರು 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 ನಿನ್ನ ಅಪ್ಪ ನಿನ್ನಪ್ಪ ನಿನ್ನಪ್ಪ ಪುಟ್ಟದು ಬತ್ತಿನಾಯಿ ಕೊಳೆಗಾಡ ಪಟ್ಟಿನಿ ಯಾರು ಕಲ್ಲು ಮಾಸ ಹುಡುಗುಟ್ಟಿನಾಯಿ ಕಲ್ಲು ಮಾಸ ಅಂಚಾದೆ ನಿಕ್ಕೊಂದು ಪುದನ್ ಮಲ್ಪನ ಬೇರೆ ಅದು ಪೂರ ಯಾರೇ ಮಾಡಿದ ಕಡಪ ಗುಳಿಗೆ ಪುಟ್ಟಿನ ನಿಕ್ಕ ನಲದೊಂಬಗು ಗುಳಿಗೆ ಅಂತ ಪುದನ್ ಕೈಲಾಸಗೂ ಬಂದಿರೋದು ಮಕ್ಕಳಿಗೆ ಗೊತ್ತಾಯ್ತು ಈ ಪತ್ತಿನ ಈಶ್ವರ ನಮಗೆ ಈಶ್ವರ ಬಗ್ಗೆ ಮಾತೆಲ್ಲ ತೆರೆಯೋದು ಇದೊಂದು ಐದಿದೆ ಮಂಡ್ಯಕ್ಕೆ ನಿಮಗೆ ಪೂರ ತೆರೆಯೋದು ಚೂರು ಚೂರೆ ಚೂರು ಚೂರೆ ಚೂರು ಚೂರೆ ಈತು ಜಪ್ಪರಿ ಈತು ಬರ್ತಾರೆ ಈಗ ನನಗೆ ಮೂಲ ಅಂತಾರೆ ಜಾಗಿ ಆಮೇಲೆ ಪೂರಪ್ಪ ಇದು ಎದುರು ಪೂರ ಗುಲ್ತಿರತ್ತ ಅಂದೆ ಮಕ್ಕಳಿಗೆ ಪೂರ ಎಲ್ಲ ಕಡೆ ಪುದರುಂಡ ಪೂರ ಮಾದರಿಗಳ ಪುದರು ಗುಳಿಗೆ ಒಂದು ಗುಳಿಗೆ ಎರಡು ಗುಳಿಗೆ ಮಾದಲ ಗುಳಿಗೆ ಅಂತ ಪುದರ ಮಾದಲ ಬೇಗನೆ ಪೂರ ನಿನ್ನ ಸೃಷ್ಟಿ ಅಂತ ಅಂದೆ ಇಚ್ಛೆ ಗೊತ್ತಾಡಿ ಪತ್ರಿ ಏನ್ ಸೃಷ್ಟಿ ಆದ ಬಂದ್ರೆ ಕಲಿ ಗುಳಿಗೆ ಅಂತ ಪುದರ ದೀಪಿ ಪಂಡ ಬೇತೆ ಬೇತೆ ಪುದರುಂದು ಯಾತದ್ದು ದೀವರಿ ಅಪ್ಪ ನಿನ್ನ ಸೃಷ್ಟಿ ಯಾತದ್ದು ಅದೇ ಉಂಟಲ್ಲ ನಿನ್ನ ಸೃಷ್ಟಿ ಅದು ಅಂದೆ ಐದು ಮಾತು ಗುಳಿಗೆ ಅಂತ ತಿಂದ ಗುಳಿಗೆ ಅಂದ್ರೆ ಮಾದಲ ಬತ್ತು ಜನ ಗುಳಿಗೆ 100 ನೋಡ ಭಗವಾನ್ ಅವು ಸಂಖ್ಯೆ ಕೊರ್ರೆ ಅಗಲಗಲಿ ಪುದರ ಓ ಆಜಿತಾರೆ ಷಣ್ಮುಖಿ ಷಣ್ಮುಖಣ್ಣ ಓ ಅವಳು ಪುರಂಗಣಪ್ಪಿ ಸೊಂಡಿಲಿದ ಸೊಂಡಿಲು ತೋಂಜಿ ವಿರೋಧಿಸಿದಾರ ಕಣಬಣ್ಣನ ಅಷ್ಟೇ ಆರ್ಪಿನ ಅವಳು ತಿಂದ್ರೆ ಬೈ ಇವು ಮೂಳುಪ್ಪನ ಇನ್ನಲೆ ಕಾರಿರಲಿಲ್ಲ ಅವು ವೀರಭದ್ರಿ ವೀರಣ್ಣ ನಮಸ್ಕಾರ ನಿಮಗೆ ದಾದಾಳು ರಾಮಣ್ಣ ಆಡ್ತಿ ಮುಗುರು ಪೂರ ನಿನ್ನೊಟ್ಟು ಬರ್ಪಿಡಕಲ್ಲ ಗುಳಿಗ ಮೂಲಿತ್ತಿನ ಬರೀ ಎನ್ನ ಗಣ ಸಮೂಹ ಅಕಲಕಲಕೊಂದು ಪೋವಂದುಲ್ಲೇರು ಗೊತ್ತಿಲ್ಲ ನೋಡಿ ಅದು ಪೋವಂದೂರ ಅಪ್ಪು ನಮ್ಮ ಮತ್ತರು ಈ ಬತ್ತ ಹೊಸತ್ತು ಜನ ಮತ್ತರಿಂದ ಮೂರು ಉಂಟು ಅಗಲಗಲ ಬೇರೆ ಅಂತುಂಟು ಐದು ಹತ್ರ ಬಿದ್ದಾಡ್ತೀರ ಬೇರೆನಾ ಅಂದೆ ಅಕಲು ಬೇರೆ ಮಲ್ಪೇನ ಒಂದು ಬೇರೆ ಒಂದು ಬಂದೆ ಯಾಕ ಅಕಲು ಬೇರೆ ಅಗಲವಾಗಿ ಪುದರುಂಡು ಅಕಲು ಮಾತ್ರ ಬೇರೆ ಉಂಟು ನಾನು ನಿಕ್ಕೊಂಡು ಪುದರದಿಂದ ಬೇರೆ ಕೊರೋಡ ಮಾಡಿ ಅದ ಬಂದ್ಕೊಂಡು ಬರ್ತಿ ಮಾತೆಲ್ಲ ಬೇರೆ
ಒಂಜಿ ವಿಳಾಸ ಕೊರದ ಒಟ್ಟಿಗೆ ಮೋಪಿನ ಇಂತ ಒಡೆ ಬೋರ್ಡ್ ಬೊಕ್ಕ ಓಹೋ ಐಕೊಂಜಿ ಗುರಿ ಬೋರ್ಡು ಆ ಗುರಿಕೆ ಬೋರ್ಡು ಮತ್ತೆ ಈರ್ಪಾಲ್ ಅಂತ ಬಂದಾಗ ಗುರಿಗೆ ಹೋಗ್ಬೋದು ಅಂಜಂತಿ ಒಂಜಿ ನಿರ್ದಿಷ್ಟವಾದ ದೃಷ್ಟಿ ಇರುವುದು ಯಾರು ಬರ್ಕೊಂಡು ಬೇರೆ ದಾನೆ ಬಂದು ನಾವು ಎನ್ನ ನಿರ್ದೇಶನ ಮಾತ್ರ ಬೋರ್ಡು ಈ ಮೋಪಿ ನಾವು ತುಳುನಾಡದ ಬಣ್ಣೆ ತುಳುನಾಡದ ಬಣ್ಣಡೆ ಅದರ ನೋಡಿ ಯಾರು ಮೆಲವುದಲ್ಲೇನ ತಿಗಲ ನಿರ್ಧಾರಿಕೊಂಡು ಏರು ಧರ್ಮಡುಲ್ಲೇನ ಅಗಲೆ ಅನುಗ್ರಹ ಬರ್ಕೊಂಡು ಏರು ನಿಕ್ಕೆ ಎದುರುತ್ತೀರ ಅಗಲಿನ ಕೋಡಿಗೆಟ್ಟಾದ ಧರ್ಮ ರಕ್ಷಣ ಬಂತಂದು ಬಂತು ಆಮೇಲೆ ಇವರು ಬಣ್ಣ ಮಾತಾಡೋನು ಎಂತ ತಲೆಟು ಬಂತ ಇನ್ನು ಆತ್ಮೀಯ ಆಶೀರ್ವಾದ ಜಲಗಳಿಂದ ಪಡೆಯ
ಶಂಕರದೇವರಿಗೆ ಶರಣೆ. ಸರಿ 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 ಮೇರ್ನ ಜಾಗಲೇ ಅಣ್ಣ ನಾನು ಯಾವ್ದಾದ್ರೆ ಒಂದು ಪ್ರಚಾರ ಮಾಡ್ಬರಾಕುಂಡ ಗುಳಿಗೆ ಉಲ್ಲೆ ಗುಳಿಗನ ಕಾರ್ಣಿಕ ಇಂಟ ಅಂತ ಪ್ರಚಾರ ಕೊಂಡು ಹೋಗ್ಬೇಕು ಅಪಗಪಗ ಕಾಸ್ವಂತ ಪ್ರಚಾರವನ್ನು ಪ್ರಭು ಬರ್ಚಿ ಯಾರು ಎಂದನು ಭಕ್ತಿನ ನಮ್ಮ ಒಂದು ಬಂದದು ಗುಳಿಗನ ಕಾರ್ಣಿಕ ಒಂದೊಂದು ಬರ್ಬಿಡಕ್ಕೆ ಓಡು ಸರಿಯಾಗಿ ನಕಲೇನು ನಾಡುವೆ ತೂಕ ತೂಕ